ಅದು ಇತಿಹಾಸ ಪ್ರಸಿದ್ಧವುಳ್ಳ ದಂಡತೀರ್ಥ ಕೆರೆ. ಆದರೆ ಈ ಕೆರೆಗೆ ಕೇವಲ 3 ವರ್ಷಗಳ ಹಿಂದೆ ನಿರ್ಮಿಸಲಾದ ತಡೆಗೋಡೆ ಕುಸಿದು ಬಿದ್ದಿದೆ. ತಡೆಗೋಡೆ ಕುಸಿತಕ್ಕೆ ಕಳಪೆ ಕಾಮಗಾರಿಯೇ ಕಾರಣ ಎಂಬ ಆರೋಪ ಕೇಳಿ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಾಪು ಪುರಸಭೆಯ ವಿಶೇಷ ಅನುದಾನದೊಂದಿಗೆ ಪುನರುಜ್ಜೀವನಗೊಳಿಸಲಾಗಿದ್ದ ಉಳಿಯಾರಗೋಳಿ ದಂಡತೀರ್ಥ ಕೆರೆಯ ಎಡಪಾರ್ಶ್ವವು ಭಾಗಶಃ ಕುಸಿದು ಬಿದ್ದಿದ್ದು ಕೆರೆಗೆ ಹಾನಿಯುಂಟಾಗಿದೆ. ಇದರಿಂದಾಗಿ ಕೆರೆಯು ಮಳೆಗಾಲದಲ್ಲಿ ಸಂಪೂರ್ಣ ಕುಸಿತಕ್ಕೊಳಗಾಗುವ ಭೀತಿ ಎದುರಾಗಿದೆ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ನಡೆಯುವ ಪರ್ಯಾಯ ಪೀಠಾರೋಹಣಗೈಯುವ ಯತಿಗಳು ದಂಡತೀರ್ಥ ಕೆರೆಯಲ್ಲಿ ಸ್ನಾನಾಧಿಕಾರಿಗಳನ್ನು ಪೂರೈಸಿ ಇಲ್ಲಿನ ಗುಂಚಿಗೋಪಾಲ ಕೃಷ್ಣ ದೇವರಿಗೆ ಪೂಜೆ ನೆರವೇರಿಸಿ ಬಳಿಕ ಪರ್ಯಾಯ ಪೀಠಾರೋಹಣಗೈಯುವುದು ಸಂಪ್ರದಾಯ. ಈ ಕೆರೆಯಲ್ಲಿ ವರ್ಷ ಪೂರ್ತಿ ನೀರಿನ ಹೊರತೆ ಇರುವುದು ಇಲ್ಲಿನ ವೈಶಿಷ್ಟ್ಯತೆಯಾಗಿದೆ. 3 ವರ್ಷಗಳ ಹಿಂದೆಯಷ್ಟೇ ಕಾಪು ಪುರಸಭೆಯ ವತಿಯಿಂದ 2018ರಲ್ಲಿ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ದಂಡತೀರ್ಥ ಕೆರೆಯನ್ನು ಅಭಿವೃದ್ಧಿಗೊಳಿಸಿ ಜನರ ಉಪಯೋಗಕ್ಕಾಗಿ ಒದಗಿಸಲಾಗಿತ್ತು. ಆದರೆ ಇದೀಗ ಕಾಪು ದಂಡತೀರ್ಥ ಕೆರೆ ಕುಸಿತಕ್ಕೊಳಗಾಗಿದ್ದು ಮಾಹಿತಿ ಲಭಿಸಿದ ಕೂಡಲೇ ಪುರಸಭೆ ಅಧ್ಯಕ್ಷರು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದಂಡತೀರ್ಥ ಕೆರೆಯ ದುರಸ್ತಿಗೆ 2018ರಲ್ಲಿ ಪುರಸಭೆಯ ವಿಶೇಷ ಅನುದಾನದಿಂದ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಕಾಮಗಾರಿ ಪೂರ್ಣಗೊಂಡ ಬಗ್ಗೆ ಕಡತ ಪರಿಶೀಲಿಸಿ ಬಳಿಕ ದುರಸ್ತಿಗೆ ಕ್ರಮ ತೆಗೆದುಕೊಳ್ಳಲಾಗುವುದು. ಸೂಕ್ತ ತಾಂತ್ರಿಕ ಪರಿಶೀಲನೆ ನಡೆಸಿ ಶೀಘ್ರದಲ್ಲೇ ಸರಿಪಡಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಕಾಪು ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ ತಿಳಿಸಿದ್ದಾರೆ. ದಂಡತೀರ್ಥ ಕೆರೆಯನ್ನು ನಿನ್ನೆ ಪರಿಶೀಲನೆ ಮಾಡಲಾಗಿದೆ. ಕಾಮಗಾರಿಯಲ್ಲಿ ಕೆಲವು ಕಡೆ ಕಲ್ಲು ಕುಸಿದೋಗಿರೋದು ನಾವು ನೋಡಿದ್ದೇವೆ. ಮುಂದಿನ ಸಭೆಯಲ್ಲಿ ವಿಷಯವನ್ನು ಇಟ್ಟು ಚರ್ಚಿಸಿ ಕಡತವನ್ನು ಸಹ ಸ್ವಲ್ಪ ವಿಶೇಷವಾಗಿ ಪರಿಶೀಲನೆ ಮಾಡಬೇಕಾಗಿದೆ. ಯಾಕಂದರೆ ಅದು 2.5 ವರ್ಷದ ಕೆಳಗೆ ಎಕ್ಸಿಕ್ಯೂಟ್ ಆದ ಕೆಲಸ. ಪರಿಶೀಲನೆ ನಡೆಸಿ ಅದರ ರಿಪೋರ್ಟನ್ನು ವರದಿಯನ್ನು ನಾವು ಸಾಮಾನ್ಯ ಸಭೆಗೆ ಮಂಡಿಸಿ ಅತಿ ಶೀಘ್ರದಲ್ಲೇ ರಿಪೇರಿ ಅಂತೂ ಆಗಲೇಬೇಕು. ಅದು ಭಾಳ ಮಹತ್ವವುಳ್ಳಂಥ ಕೆರೆ. ಪರ್ಯಾಯ ಮಠದ ಸ್ವಾಮೀಜಿಗಳು ಸಹ ಅಲ್ಲಿ ಬಂದು ಸ್ನಾನ ಮಾಡುವಂತಹ ಒಂದು ಪರಂಪರೆ ಇದೆ ಅಂತ ನಾನು ಕೇಳಿದ್ದೇನೆ. ಸೊ ಅಂಥ ಒಂದು ಕೆರೆ ಕಾಪು ಹೆಮ್ಮೆ. ಸೊ ಆ ಕೆರೆಯನ್ನು ಸುಸ್ಥಿತಿಗೊಳಿಸುವುದು ಪುರಸಭೆಯ ಎಲ್ಲರ ನಾಗರಿಕರ ಕರ್ತವ್ಯ ಕೂಡ ಹೌದು. ಸೊ ಆದಷ್ಟು ಶೀಘ್ರದಲ್ಲೇ ಬಹುಶಃ ಮಳೆ ಬರುವ ಮೊದಲೇ ಅದಕ್ಕೆ ಒಂದು ರಿಪೇರಿ ಅಂತ ಮಾಡಿ ಅದಕ್ಕೊಂದು ತಾರ್ಕಿಕವಾದ ಅಂತ್ಯವನ್ನು ಮಾಡಬೇಕು ಅಂತ ಆಸಕ್ತಿ ಇದೆ. ಈ ಕುರಿತು ಮುಂದಿನ ಸಾಮಾನ್ಯ ಸಭೆಯಲ್ಲಿ ವಿಶೇಷವಾಗಿ ಚರ್ಚೆ ಮಾಡಲಾಗುವುದು. ಕಾಮಗಾರಿ ಪೂರ್ಣಗೊಂಡು 3 ವರ್ಷದಲ್ಲಿ ದಂಡತೀರ್ಥ ಕೆರೆಯ ಪಾರ್ಶ್ವ ಕುಸಿತ ಕಂಡಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತುಕೊಂಡು ದುರಸ್ತಿ ಕೆಲಸ ಮಾಡಿಸುವ ಜೊತೆಗೆ ಕಳಪೆ ಕಾಮಗಾರಿಗೆ ಕಾರಣವಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಸಂತೋಷ್ ಕಾಪು, ಸ್ಪಂದನ ಟಿವಿ.